ಗುಡ್ ಈವ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವಿಷಯ ಎಂತ ಗೊತ್ತುಂಟಾ, ನಿಮಗೆ ತುಂಬ ಇಷ್ಟ ಆಗುವಂಥದ್ದು. ನೋಡಿ, ಫಸ್ಟ್ ಇದು ಸೀನ್ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ನಾನೀಗ ಎಲ್ಲಿದ್ದೇನೆ ಅಂತ ಹೇಳಿ. ಸೊ ಕಮೆಂಟ್ ಮಾಡಿ. ನಾವು ನಮ್ಮ ಊರಿಗೆ ಬಂದಿದ್ದೇವೆ. ನಮ್ಮ ಊರಲ್ಲಿ ನಮ್ಮ ನೇಬರಿದು ಮನೆ ಗೃಹ ಪ್ರವೇಶದ ಫಂಕ್ಷನ್ ಆಗಿದೆ. ಈಗ ನಾನು ತೋಟಕ್ಕೆ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನಮ್ಮ ತೋಟದಲ್ಲಿ ಒಂದು ಆಸ್ಟ್ರೇಲಿಯನ್ ನೇಪಿಯರ್ ಅಂತ ನೀವು ಕೇಳಿರ್ಬೋದು. ನಾನು ನೆಟ್ಟದೆಲ್ಲ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಹಿಂದೆ. ಆಸ್ಟ್ರೇಲಿಯನ್ ನೇಪಿಯರ್ ಮತ್ತು ಒಂದು ನಾರ್ಮಲ್ ಒಳ್ಳೆ ಒಂದು ನೇಪಿಯರ್ ಇದ್ದು ಪ್ಲ್ಯಾಂಟ್ ನಾನು ಮಾಡಿದ್ದೆ. ಅದರದ್ದು ಗಿಡ ಎಲ್ಲ ಉಂಟಾ ಅಂತ ನೋಡಿ ಆ ಗ್ರಾಸ್ ಕಟ್ಟಿಂಗ್ಸನ್ನು ಕೊಂಡೋಗಿ ನಮ್ಮ ಮಠದಲ್ಲಿ ನೆಡಬೇಕು. ಯಾಕಂದರೆ ಅಲ್ಲಿ ನಮ್ಮ ಹಸುಗಳಿಗೆ ಬೇಕಾದಷ್ಟು ಇದು ಸಿಗೋದಿಲ್ಲ, ಹುಲ್ಲೆಲ್ಲ. ಹಾಗೆ ಅವರನ್ನು ಸ್ವಲ್ಪ ನಾವು ಏನಾದರೂ ಮಾಡಲಿಕ್ಕೆ ಆಗ್ತದಾ ಅಂತ ಹೇಳಿ ಟ್ರೈ ಮಾಡುವ ಅಂತ ಹೇಳಿ ನಿಮಗೆ ಸಹ ನಾನು ತೋರಿಸ್ತೇನೆ ನಮ್ಮ ನೇಪಿಯರ್ ಗ್ರಾಸ್ ಹೇಗುಂಟೇಳಿ. ಆಸ್ಟ್ರೇಲಿಯನ್ ಅದು ಮೆರೂನ್ ಕಲರ್ ಆಯಿತು. ಒಮ್ಮೆ ಪ್ಲ್ಯಾಂಟ್ ಮಾಡಿದರೆ 10 ಇಯರ್ಸ್ವರೆಗೆ ಎಂತ ಸಾಗುದಿಲ್ಲ. ಎಂತ ಗೊತ್ತುಂಟಾ, ನಾವು ಗೃಹ ಪ್ರವೇಶದ ಮನೆಯಿಂದ ಹೊರಡುವಾಗಲೇ ಸಂಜೆ ಆಗಿದೆ ಆಯಿತು. 4 ಗಂಟೆ ಕಳೆದಿದೆ. ನನ್ನ ಹಸ್ಬೆಂಡಿಗೆ ಅಲ್ಲಿ ತುಂಬ ಜನ ಎಲ್ಲ ಸಿಕ್ಕಿದ್ರು ಮಾತಾಡಲಿಕ್ಕೆ. ಅವರ ಹತ್ರ ಎಲ್ಲ ಮಾತಾಡಿ, ಮತ್ತು ನನಗೆ ನಾನೊಬ್ಬರು ಊರಿನ ಸಬ್ಸ್ಕ್ರೈಬರೇ ಸಿಕ್ಕಿದ್ರು. ತುಂಬ ಮಾತಾಡಿದೆ. ಅವರು ಸಹ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಸೊ ಅವರ ಹತ್ರ ಎಲ್ಲ ಮಾತಾಡಿ ಬರುವಾಗ ಎಷ್ಟು ಹೊತ್ತಾಯ್ತು ಅಂದರೆ ನನಗೆ ಅಂತೂ ತುಂಬ ಖುಷಿ ಆಯಿತು. ಅಷ್ಟು ಚೆಂದ ಮಾತಾಡಿದ್ರಲ್ಲ ಅಂತ ಹೇಳಿ. ಅಲ್ಲಿ ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಆಯಿತು. ಹಾಗೆ ನಾನು ತೋಟಕ್ಕೆ ಹೋಗಿ ನೋಡುವಾಗ ಉಂಟಲ್ಲ, ಅಲ್ಲಿ ಒಳ್ಳೆ ನೇಪಿಯರ್ ಗ್ರಾಸ್ ಬೆಳೆದಿದ್ದಾಯ್ತು. 2 ನಮೂನೆದು ಸಹ, ಒಂದು ಗ್ರೀನ್ ಕಲರ್ ಮತ್ತೊಂದು ಮೆರೂನ್ ಕಲರ್. ಸೊ ಇದು ಎರಡನ್ನು ಸಹ ನೋಡಿ ನನಗೆ ತುಂಬ ಖುಷಿ ಆಯಿತು. ಆಸ್ಟ್ರೇಲಿಯನ್ ನೇಪಿಯರ್ ಇದು ಹೇಗೆ ಬಂದಿದೆ ನೋಡಿ, ಇದು ಒಳ್ಳೆ ಕಬ್ಬಿನ ಹಾಗೆ ಬಂದಿದೆ. ಇನ್ನು ಸೆಕೆ ಆಗ್ತಾ ಉಂಟು ಗೊತ್ತುಂಟಾ. ಸೊ ಈಗ ಆದಷ್ಟು ನಾನು ಮನೆಯಲ್ಲಿ ಒಂದು ಸೋಗೆ ಕೊಚ್ಚುವ ಕತ್ತಿ ಇತ್ತಾಯ್ತು. ಆ ಕತ್ತಿಯಲ್ಲಿ ನನಗೆ ಎಷ್ಟಾಗ್ತದೆ ಅಷ್ಟು ಕೊಯ್ದುಕೊಂಡೆ. ಮತ್ತೆ ನಾವು ಅಲ್ಲಿ ಹೋಗಿ ಅದು ದೊಡ್ಡದಾದ್ಮೇಲೆ ಅದನ್ನು ಬೆಳೆಸ್ಬೋದಲ್ಲ ಅಂತ ಹೇಳಿ ನನಗೆ ಎಷ್ಟು ಎತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಾಯ್ತು. ಅಷ್ಟರಲ್ಲಿ ನಮಗೆ ನಮ್ಮ ಮನೆಗೆ ಮೊದಲು ಹೆಲ್ಪಿಗೆಲ್ಲ ಬರ್ತಾ ಇದ್ರಲ್ಲ, ಅವರು ಸಿಕ್ಕಿದ್ರು. ಬರ್ಬಾನ ಹಂಚಿಗೆ. ಹಾಂ ನೋಡಿ, ಅಲ್ಲಿಗೆ ಹುಲ್ಲಿನ ಕಟ್ಟವನ್ನು ಡಬ್ಬ ಅಂತ ಕೆಳಗೆ ಹಾಕಿಬಿಟ್ಟೆ. ಇನ್ನು ನೀವು ತಂದು ಕೊಡ್ತೀರಲ್ಲ ಅಂತ ಹೇಳಿ ನನಗೆ ಒಮ್ಮೆಲೆ ದೇವರು ಕಳಿಸಿದ ಹಾಗಾಯ್ತು. ಹೌದು, ಅದು ಬಹಳ ಉಂಟು ಗೊತ್ತುಂಟಾ, ನೋಡಲಿಕ್ಕೆ ಮಾತ್ರ ಹಾಗೆ. ಮತ್ತೆ ನಾನು ಅಲ್ಲಿಂದ ಮೆಲ್ಲ ಬಾಳೆಗೊನೆ ಉಂಟಾ, ಹಲಸಿನ ಹಣ್ಣು ಉಂಟಾ ಅಂತೆಲ್ಲ ಹೇಳಿ ಹುಡುಕಿಕೊಂಡು ಹೊರಟಾಯ್ತಾ. ಒಂದು ಲತ್ತು ಮಾತ್ರ ಎಡ್ಡೆ ಬುಳ್ಳೆನ ಅಲ್ಪ ಸುಮಾರು ಪೆತ್ತೊಂಡು ಎಂಕ್ಲ ಮಟಾಟ್ ಮರಿಯಾಲ ಡೆಡ್ಡೆ ಸಿಕ್ಕೊಂಡು ಪಂತಿ ಬಿದಾಯಿ ಪೂರ ಕಟ್ಟಾರ ಕಂಡಾಡು ಪೂರ ಈ ಪುರ್ತಿಗೆ ಪಂತಿಜ್ಜ ಉಳ್ಳ. ಈಗ ನಾನು ಮಠದಲ್ಲಿ ಕೊಂಡೋಗಿ ನೆಟ್ರೆ ಸಹ ಅದನ್ನು ಪ್ರೊಟೆಕ್ಷನ್ ಮಾಡುವುದುಂಟಲ್ಲ, ಅದರಷ್ಟು ದೊಡ್ಡ ತಲೆ ಬಿಸಿಯ ಕೆಲಸ ಯಾವುದೂ ಸಹ ಇಲ್ಲ. ಯಾಕಂದರೆ ಅಲ್ಲಿ ಹೊರಗಿನಿಂದ ಊರ ದನಗಳು ಸಹ ಬರ್ತದೆ, ಮತ್ತು ನಮ್ಮ ಮಠದ ದನಗಳನ್ನು ಸಹ ಒಮ್ಮೊಮ್ಮೆ ಬಿಟ್ಟು ಬಿಡ್ತಾರೆ ಆಯಿತಾ. ಸೊ ಅದೆಲ್ಲ ತುಂಬ ಕೆಲಸ ಉಂಟು, ಅಷ್ಟು ಸುಲಭದ ವಿಷಯ ಅಲ್ಲ. ಅಲ್ಲಿ ನಾನು ಹೋಗಿ ಗ್ರಾಸ್ ಮಾಡ್ತೇನೆ ಹೇಳಿದರೆ ನನಗೆ ಒಂದು ಇಂಟ್ರೆಸ್ಟ್ ಅಷ್ಟೇ, ಮಾಡುವ ಅಂತ. ದನಗಳಿಗೆ ಒಳ್ಳೆ ಹುಲ್ಲು ತಿನ್ನಿಸಿದ್ರೆ ಅವರಿಗೆ ಸಹ ಖುಷಿಯಾಗುವಾಗ ಒಂದು 100 ಆದರೂ ಕಡ್ಡಿ ಸಿಗ್ಬೋದು ನನಗೆ. ಇಲ್ಲಿ ಒಂದಷ್ಟು ಬಾಳೆ ಗಿಡ ಸಹ ಎಲ್ಲ ತೆಗೆದಿಟ್ಟಿದ್ದೇನೆ. ನಾವು ಇಲ್ಲಿ ಎಲ್ಲ ಬಾಳೆ ದಿಂಡು ಕೊಚ್ಚಿ ಹಾಕ್ತಾ ಇದ್ದೇವಲ್ಲ, ಹಾಗೆ ಕೊಚ್ಚಿ ಹಾಕಲಿಕ್ಕೆ. ನೋಡಿ ಇದರ ಕಲರ್. ನಮ್ಮ ತೋಟದಿಂದ ನಾವು ಕೊಂಡೋಗುವಂತಹ ಈ ಹುಲ್ಲಿನ ಕಡ್ಡಿಗಳು ಉಂಟಲ್ಲ, ನಮ್ಮ ಮಠದ ಹಸುಗಳಿಗೆ ಕೇವಲ ಆಹಾರ ಮಾತ್ರ ಅಲ್ಲ, ಇದೊಂದು ರೀತಿಯ ನನ್ನ ಪ್ರೀತಿ ಮತ್ತು ನನ್ನ ಒಂದು ಸೇವೆ. ಈಗ ನಾನು ಅಲ್ಲಿ ಹೋಗಿ ಹಸುಗಳಿಗೆ ಕೊಡ್ತೇನೆ ಅಂತ ಹೇಳುವಾಗ ತುಂಬ ಜನಕ್ಕೆ ಆಗ್ಬೋದು, ಇವಳಿಗೆ ಅಲ್ಲಿದ್ದು ಹಾಲು ಮೊಸರು ತುಪ್ಪ ಎಲ್ಲ ಇವಳಿಗೆ ಕಾಣ್ತದೆ ಅಂತ. ಹಾಗೆ ಅಂತ ಅಲ್ಲ ಆಯಿತಾ. ನಾನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಂಡು ನಾನು ಕೊಡುವುದಲ್ಲ. ನಮ್ಮ ಯಾವುದೇ ಹಸುಗಳಿಗೆ ಆದರೆ ಸಹ ಆಹಾರದ ಕೊರತೆ ಆಗಬಾರ್ದು ಅನ್ನೋದು ನನ್ನ ಒಂದು ಕಾಳಜಿ ಅಷ್ಟೇ. ಅಂದರೆ ನಾವು ಗೋಮಾತೆ ಅಂತ ಬಾಯಲ್ಲಿ ಮಾತ್ರ ಹೇಳ್ಕೊಂಡು ಇದ್ರೆ ಅದು ಅಷ್ಟು ಸರಿ ಹೋಗುವುದಿಲ್ಲ. ನಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ, ಯಾವ ರೀತಿಯ ಸೇವೆ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಬೇಕು ಅಂತ ಹೇಳಿ ನನ್ನ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಮತ್ತು ಅಲ್ಲಿದ್ದು ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇದೆಲ್ಲ ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೆಲ್ಲ ಬೇರೆ ಬೇರೆ ಆದಂತಹ ವ್ಯವಸ್ಥೆಗಳುಂಟು. ಹಾಗೆ ರಜೆ ಮುಗಿದು ಮಕ್ಕಳು ಬರುವಾಗ ಹುಲ್ಲು ಕಡ್ಡು ಬೆಳೆದಿದ್ರೆ ಅವರದನ್ನು ಕಟ್ ಮಾಡಿ ಹಸುಗಳಿಗೆ ತಿನ್ನಿಸುವಾಗ ಅವರ ಮುಖದಲ್ಲಿ ಕಾಣುವಂತಹ ಸಂತೋಷ, ಹಸುಗಳಿಗೆ ಸಿಗುವಂತಹ ತೃಪ್ತಿ, ಇದನ್ನೆಲ್ಲ ನೋಡುವಾಗ ನಮಗೆ ಸಿಗುವಂತಹ ಆ ಒಂದು ಸಂತೋಷಕ್ಕೆ ಯಾವುದೇ ಹೋಲಿಕೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ಎಂತ ಗೊತ್ತುಂಟ, ಇದು ಕೇವಲ ಒಂದು ಸೇವೆ ಮಾತ್ರ ಅಲ್ಲ ಅಂತ, ಒಂದು ರೀತಿಯಲ್ಲಿ ಕೃಷ್ಣ ಭಕ್ತಿ.
ಮತ್ತೊಂದು ರೀತಿಯಲ್ಲಿ ಆ ಮೂಲಕ ನಮಗೆ ಸಿಗುವಂತಹ ತೃಪ್ತಿ. ಅದೇ ರೀತಿಯಲ್ಲಿ ನಮ್ಮ ಗೋವಿನ ಸಂರಕ್ಷಣೆ ಮಾಡುವುದು ಕೂಡ ನಮ್ಮ ಧರ್ಮ. ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು. ಇದು ನನ್ನ ಒಂದು ಭಾವನೆ. ಅಂದರೆ ಈಗ ನಮ್ಮ ಧರ್ಮ ಸಂರಕ್ಷಣೆ ಮಾಡೋದು, ಗೋ ಸಂರಕ್ಷಣೆ ಮಾಡೋದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬಟ್ ನಮಗೆ ಯಾವ್ದು ಅನುಕೂಲ ಉಂಟು ಆ ರೀತಿಯಲ್ಲಿ ಮಾಡೋದು ಅದು ನಮ್ಮ ಕರ್ತವ್ಯ ಅಂತ. ಮತ್ತೆ ಇನ್ನೊಂದು ವಿಷಯ ಎಂತ ಹೇಳಿದ್ರೆ, ನನ್ನ ಈ ವ್ಲಾಗ್ ಎಲ್ಲ ನೋಡಿದವರು ಎಣಿಸ್ಬೇಡಿ ಇವಳು ಮಠಕ್ಕೆ ಹೋಗಿ ಎಂತ ಹಸು ಸಾಕ್ಲಿಕ್ಕೆ ಹೋಗಿದ್ದಾಳೆ ಮಾರ್ರೆ ಅಂತ. ಅಂದರೆ ಕೆಲವರಿಗೆ ಅದು ಬರೀ ಕೆಳಗಿನ ಕೆಲಸ ಅಲ್ಲ, ನನಗೆ ಹಾಗೇನಿಲ್ಲ ಆಯ್ತಾ. ನಮಗೆ ಇದು ಕೊಟ್ಟಂತಹ ಕೆಲಸ ಅಥವಾ ಜವಾಬ್ದಾರಿಯೇ ಅಲ್ಲ. ಆದರೆ ಇದು ನಾನು ನನ್ನ ಸೆಲ್ಫ್ ಇಂಟ್ರೆಸ್ಟ್ ಅಥವಾ ಪ್ರೀತಿ ಭಕ್ತಿ ಕಾಳಜಿಯಿಂದ ಮಾಡ್ತಾ ಇರುವಂಥದ್ದು. ಇದಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಯಾರಿಂದ ಕೂಡ ಅದಕ್ಕೆ ನಮಗೆ ಹೇಳಬೇಕು ಅಥವಾ ಅದಕ್ಕೆ ನಮಗೆ ಏನಾದರೂ ಸ್ಪೆಷಲ್ ಆಗಿ ರೆಕಗ್ನಿಷನ್ ಬೇಕು ಅಂತ ಮಾಡೋದಲ್ಲ. ಒಮ್ಮೆ ನಾವು ನಿಜ ಮನಸ್ಸಿನಿಂದ ಈ ಗೋವುಗಳ ಹತ್ರ ಹೋಗಿ ಪ್ರೀತಿಯಿಂದ ಮೈದಡವಿ ಮಾತಾಡಿದರೆ ಉಂಟಲ್ಲ, ಮತ್ತೆ ಅದೇ ನಮ್ಮನ್ನು ಒಂದು ಮ್ಯಾಗ್ನೆಟ್ನ ಹಾಗೆ ನನ್ನ ಕಡೆಗೆ ಆಕರ್ಷಿಸ್ತದೆ ಅಂತ. ಅದೊಂಥರ ವಿಚಿತ್ರ ವಿಶೇಷ. ಮತ್ತೆ ಅದರಿಂದ ಮನಸ್ಸಿಗೆ ಒಂದು ಎಷ್ಟು ಒಳ್ಳೆ ಏನು ಶಾಂತಿ ಸಿಗ್ತದೆ, ಒಂದು ರೀತಿಯ ಮೆಡಿಟೇಷನ್ ಹಾಗೆ ಫೀಲ್ ಆಗ್ತದೆ ಅಂತ ಹೇಳಿದರೆ ಅದು ನಿಜವಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನು. ಸೊ ನನ್ನ ಕತೆ ಸ್ವಲ್ಪ ದೊಡ್ಡದಾಯ್ತು ಕಾಣ್ತದಲ್ಲ ನಿಮಗೆ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ತೆಂಗಿನ ಮರಕ್ಕೆಲ್ಲ, ನಮ್ಮ ಮನೆಯಲ್ಲಿರುವಂತಹ ತೆಂಗಿನ ಮರಗಳಿಗೆಲ್ಲ ನೀರು ಬಿಡ್ತಾ ಇದ್ದಾರೆ. ಅಂದರೆ ಚಿಕ್ಕ ಚಿಕ್ಕ ಗಿಡ, ಒಂದು 2-3 ವರ್ಷ ಎಲ್ಲ ಆಗಿದೆ ಅಷ್ಟೇ ಆಯಿತಾ. ಅದಕ್ಕೆಲ್ಲ ಈಗ ನೀರು ಬಿಡೋದಿದ್ರೆ ಮತ್ತು ಮೇಲೆ ನೋಡಿದರೆ ಮಳೆ ಬರುವ ಹಾಗೆ ಉಂಟು, ಗುಡುಗುವಿನ ಶಬ್ದ ಕೇಳ್ತಾ ಉಂಟು. ಇಲ್ಲಿ ನಾವು ತಂದ ಹುಲ್ಲನ್ನೆಲ್ಲ ಕಟ್ ಮಾಡಿ ಉಂಟಲ್ಲ, ಅದನ್ನು ಗೋಣಿಯಲ್ಲಿ ತುಂಬಿಸ್ತಾ ಇದ್ದೇವೆ ನಾವು ಮಠದ ಹಸುಗಳಿಗೆ ಕೊಡುವ ಅಂತ ಹೇಳಿ. ಹಾಗೆ ಒಂದು ಗೋಣಿ ಚೀಲದಲ್ಲಿ ಫುಲ್ಲು ಹುಲ್ಲು ತುಂಬಿಸಿದರೆ ಮತ್ತೊಂದು ಗೋಣಿ ಚೀಲದಲ್ಲಿ ಫುಲ್ಲು ಅದರ ಸ್ಟೆಮ್ ಅಥವಾ ಕಾಂಡ ಅಥವಾ ಗಂಟು ಅಂತ ಹೇಳ್ತಾರಲ್ಲ, ಅದನ್ನು ನಾವು ತುಂಬಿಸಿ ತಗೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ನಮಗೆ ಒಂದು 4-5 ಬಾಳೆ ಗಿಡ ಸಣ್ಣ ಸಣ್ಣದು ಸಿಕ್ಕಿದೆ, ಅದನ್ನು ಸಹ ಇಟ್ಟಿದ್ದೇವೆ. ಆಮೇಲೆ ಒಂದು ಹಲಸಿನ ಹಣ್ಣು ಸಿಕ್ಕಿದೆ, ಅದು ಮೋಸ್ಟ್ಲಿ ಬೆಳಿಲಿಲ್ಲ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಇನ್ನು ಮನೆಗೆ ತಂದು 2-3 ದಿವಸದಲ್ಲಿ ಗೊತ್ತಾಗ್ಬೋದು ಅದು ಯಾವ ರೀತಿ ಉಂಟು ಅಂತ ಹೇಳಿ. ಸೊ ಎಲ್ಲ ಪ್ಯಾಕಿಂಗ್ ಆದಮೇಲೆ ನೋಡ್ತೇವೆ ಉಂಟಲ್ಲ, ಗುಡುಗು ಅಂತ ಹೇಳಿದರೆ ಗುಡುಗು. ಸೊ ಫೈನಲಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು. ನಮ್ಮದು ಗ್ರಾಸ್ ಎಲ್ಲ ನನ್ನ ಗಂಡನ ಕೈಯಿಂದ ಒಂದು ಸ್ವಲ್ಪ ಬೈಗಳು ಸಹ ಸಿಕ್ಕಿದೆ, ಹೇಗೆ ತುಂಬಿಸಿದ್ದು ಹಾಗೆ ಮತ್ತೆ ಆಯಿತು. ಪುಣ್ಯಗೆ ಅವ ಬಂದದಕ್ಕೆ ಅಷ್ಟೆಲ್ಲ ಕಟ್ಟಿಂಗ್ಸ್ ಮಾಡಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅಂದರೆ ನಾನೊಂದು ಲೆಕ್ಕದ್ದು ತಂದು ಮತ್ತು ಅದರಿಂದವೇ ತುಂಬ ನೆಕ್ಸ್ಟ್ ಡೆವಲಪ್ ಮಾಡುವಂತ ಇದೆ. ಬಟ್ ಈಗ ಇದುವೇ ತುಂಬ ಆಗ್ತದೆ, ನಮಗೊಂದು 10-15 ಸಾಲು ಮಾಡಲಿಕ್ಕೆ ಆಗ್ತದೆ. ನನಗೆ ಈಗ ಜಾಗದ ಕೊರತೆಯಲ್ಲಿ ಈ ವರ್ಷ ಕೇಳೇ ಅದು ಎಲ್ಲಿ ನೀನು ನೆಡ್ತಿ ಅಲ್ಲಿ ಹೋಗಿ, ಅದೇ ನನಗೆ ತಲೆಬಿಸಿ ಆಗ್ತಾ ಉಂಟು. ಗಿಡ ಉಂಟು, ಜಾಗ ಇಲ್ಲ ಅಂತ ಹೇಳಿ. ಜಾಗ ಮಾಡ್ಬೋದು ಹೇಗಾದರೂ ಕೂಡ, ನೋಡುವ, ಟ್ರೈ ಮಾಡುವ. ವೆದರ್ ಹೇಗಾಯಿತು ನೋಡಿ ಅಂತೆ. ನಮಗೆ ಈ ಒಂದು ಸಂಜೆಯ ಮಳೆ ಉಡುಪಿಯಲ್ಲಿ ಇಲ್ಲವೇ ಇಲ್ಲ. ಈಗ ಮಗಳು ಹೇಳ್ತಾ ಇದ್ಲು, ಉಡುಪಿಯಲ್ಲಿ ಸಹ ಮಳೆ ಬರ್ತಾ ಉಂಟಮ್ಮ ಅಂತ ಹೇಳಿ. ಆಲಿಕಲ್ಲು ಬೀಳುವ ಹಾಗೆ ಶಬ್ದ ಕೇಳ್ತಾ ಉಂಟು, ಪಟ 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 ಅಂತ. ಅದಕ್ಕೆ ನಾನು ಇಲ್ಲಿ ಅಂಗಳಕ್ಕೆ ಬಂದದ್ದು, ಆಲಿಕಲ್ಲು ಮಳೆಯ ಎಂತ ಹೇಳಿ ನೋಡುವ ಅಂತ ಹೇಳಿ. ಖುಷಿ ಆಗ್ತಾ ಉಂಟು, ಸೆಕೆಗೆ ಒಮ್ಮೆ ಫುಲ್ಲು ತಂಪಾಯಿತು. ಒಮ್ಮೆಲೆ ಮಳೆ ಜೋರಾಯಿತು. ಸಿದ್ದಾಡ್ಲೆ ಮತ್ತೊಂದು ಎಂಥ ವಿಷಯ ಹೇಳಿದರೆ, ಬಹಳಷ್ಟು ಜನ ನಾನು ಹಸುಗಳ ಮೇಲೆ ಇಟ್ಟಂತಹ ಪ್ರೀತಿಯನ್ನು ನೋಡಿ ನನ್ನ ವ್ಲಾಗಿಂದ ಪ್ರಭಾವಿತರಾಗಿ ಹಸುಗಳನ್ನು ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದವರಿದ್ದಾರೆ. ಅವರಿಗೋಸ್ಕರ ಆದರೂ ನಾನು ಇಷ್ಟೆಲ್ಲ ಕೆಲಸ ಮಾಡದಿದ್ದರೆ ಹೇಗೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೇನೆ. ಹಾಗೆ ನಾನು ಮಾಡುವಂತಹ ಎಲ್ಲ ಕೆಲಸಕ್ಕೆ ಕೂಡ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸೇ ಪ್ರೇರಣೆ ಅಂತ ನಾನು ಹೇಳ್ತೇನೆ. ಹೇಗೆ ನಾನು ಅವರಿಗೆ ಪ್ರೇರಣೆ ಆದ್ನೋ ಹಾಗೆ ನನಗೆ ನನ್ನ ವ್ಯೂವರ್ಸ್ ಪ್ರೇರಣೆ. ಸರಿಯಾಗಿ 6:40ಕ್ಕೆ ನಾವು ನಮ್ಮ ಊರು ಬಿಡ್ತಾ ಇದ್ದೇವೆ. ಇನ್ನು ಉಡುಪಿಗೆ ಎಷ್ಟು ಗಂಟೆಗೆ ತಲುಪ್ತೇವೆ ಅಂತ ನೋಡಬೇಕು. ನೋಡಿ, ನಮ್ಮ ಗೌರಿಹೊಳೆ ಸೇತುವೆಯನ್ನು ದಾಟಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ನಮ್ಮ ಗುಡ್ಡ ಕುಸಿತ, ಯಾವಾಗಲೂ ಗುಡ್ಡ ಕುಸಿತದ ಭೀತಿಯೇ ಅಂತ. ಇಲ್ಲಿ ಎಷ್ಟು ಚಂದದ ರೋಡು ನೋಡಿ. ಈಗ ನಾವಿರುವ ಪ್ಲೇಸಿಂದ ಉಂಟಲ್ಲ ಮಠಕ್ಕೆ ಹೋಗುವ ರೋಡು ನೋಡಿದರೆ ಸಾಕಾಗ್ತದೆ, ಹಾರ್ಟ್ ಪೇನ್ ಬರ್ತದೆ, ಅಷ್ಟು ರೋಡು ಗಲೀಜಾಗಿದೆ ಆಯಿತಾ. ಇಂಥ ಒಳ್ಳೆ ರೋಡು ನೋಡುವಾಗ ಆಸೆ ಆಗ್ತಾ ಉಂಟೀಗ.
ಹೀಗೆ ನಾವು 9:20ಕ್ಕೆ ಉಡುಪಿಗೆ ತಲುಪಿದೆವು ಆಯಿತಾ. ನಾವು ಮನೆಗೆ ಹೋಗದೆ ನೇರವಾಗಿ ಪುತ್ತಿಗೆ ಪಾಡಿಗಾರು ಮಠಕ್ಕೆ ಬಂದೆವು. ಯಾಕೆಂದರೆ ನಮ್ಮಲ್ಲಿದ್ದಂತಹ ಹುಲ್ಲು ಕಡ್ಡಿ ಬಾಳೆಗಿಡ ಎಲ್ಲ ಅಲ್ಲಿ ಕೊಡಬೇಕಲ್ಲ. ಪುನಃ ಮನೆಗೆ ಹೋದರೆ ಪುನಃ ನಾಳೆ ತಗೊಂಡು ಬರಬೇಕಂತ ಹೇಳಿ, ಸೊ ಅದನ್ನು ತೆಕ್ಕೊಂಡು ಬಂದು ಸ್ವಲ್ಪ ಹುಲ್ಲನ್ನೆಲ್ಲ ಇವರಿಗೆಲ್ಲ ತಿನ್ನಿಸಿ, ಆಮೇಲೆ ನಮ್ಮ ಪರಶುರಾಮನಿಗೆ ಸಹ ಕೊಟ್ಟು ಅದರ ನಂತರ ನಾವು ಮನೆಗೆ ಹೋದದ್ದು. ಅಲ್ಲಿ ಆಮೇಲೆ ಸ್ವಲ್ಪ ಜನ್ರೇಟರ್ ಇದ್ದು ವ್ಯವಸ್ಥೆ ನೋಡಲಿಕ್ಕಿತ್ತು. ಹಾಗೆಲ್ಲ ನೋಡಿ ಮನೆಗೆ ಹೊರಡುವಾಗ ತುಂಬ ಲೇಟಾಗಿದೆ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀಕೃಷ್ಣ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ.